ಪ್ರತಿಭಟನೆಗೆ ಅವಕಾಶ ನೀಡಿದರೆ ಹೆಣ ಬೀಳುತ್ತದೆ ಎಂದು ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಹೇಳಿಕೆ ನೀಡಿದ್ದು, ಪ್ರತಿಭಟನೆಗೆ ಅವಕಾಶ ಕೊಟ್ಟು ಹೆಣ ಬಿದ್ದು ದೊಡ್ಡ ಗಲಾಟೆಯಾಗಲು ಯಾಕೆ ಅವಕಾಶ ನೀಡಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ. ಕೊಡಗಿಗೆ ಕಾಂಗ್ರೆಸ್ ಚಲೋ ಪ್ರತಿಭಟನೆಗೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಕಾರ್ಯಕರ್ತನೇ ಮೊಟ್ಟೆ ಎಸೆದಿದ್ದಾನೆ. ಆತ ಯಾವುದೋ ವಿಚಾರಕ್ಕೆ ಬೇಸರಗೊಂಡು ಎಸೆದಿದ್ದಾನೆ. ಇದು ಜಗದ್ಬಾಹಿರವಾಗಿದೆ. ಆತನ ಸಂದೇಶಗಳನ್ನು ನೋಡಿದ್ದೇನೆ. ಆತ ನಾನು ಜೆಡಿಎಸ್ನಲ್ಲಿದ್ದೆ, ಆನಂತರ ಕಾಂಗ್ರೆಸ್ಗೆ ಬಂದೆ ಎಂದಿದ್ದಾನೆ. ಈಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಎಂದು ಜಗ್ಗೇಶ್ ಹೇಳಿದರು. ಕಾಂಗ್ರೆಸ್ ಹೋರಾಟ ನೆಕ್ಸ್ಟ್ ಜೂನ್ನವರೆಗೆ ಇರಬಹುದು. ಆಮೇಲೆ ಎಲ್ಲ ತಣ್ಣಗಾಗಿ ಬಿಡುತ್ತೆ. ರಾಜ್ಯದ ಜನತೆಗೆ ಗೊತ್ತಿದೆ ಯಾಕೆ ಈಗ ಪ್ರತಿಭಟನೆ ಆಗ್ತಿದೆ ಅಂತ. ಪ್ರತಿಯೊಬ್ಬರೂ ಆ ಜಾಗ ಹಿಡಿಯಬೇಕು ಎಂಬ ಹುಮ್ಮಸ್ಸಿದೆ. ಬಟ್ ವಿಷಯಗಳಿಲ್ಲ. ವಿಷಯ ಇದ್ದಿದ್ದೇ ಆದ್ರೆ ಅದ್ಭುತ ಡಿಬೇಟ್ ನಡೆಯುತ್ತಿತ್ತು. ಡಿಬೇಟ್ ನಡೆಯದೆ ಬರೀ ಮೊಟ್ಟೆ ವಿಚಾರವೇ ಚರ್ಚೆ ನಡೆಯುತ್ತಿದೆ ಅಂದರೆ ಇಶ್ಯೂ ಅಲ್ಲ ಅಂತ ಎಂದರು. ಕೊಡಗಿನಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಿದ್ರೆ ಹೆಣ ಬೀಳುತ್ತೆ. ಪ್ರತಿಭಟನೆಗೆ ಅವಕಾಶ ಕೊಟ್ಟು ಹೆಣ ಬಿದ್ದು ದೊಡ್ಡ ಗಲಾಟೆಯಾಗಲು ಯಾಕೆ ಅವಕಾಶ ನೀಡಬೇಕು? ಹೌದು, 100% ಹೆಣ ಬೀಳುತ್ತದೆ. ಎಷ್ಟು ಕೊಲೆ ನಡೆದಿದೆಯೇ ಗೊತ್ತೇ ನಿಮ್ಗೆ? ಎಲ್ಲೆಲ್ಲಿಂದ ಬಂದು ಕೊಲೆ ಮಾಡಿದ್ದಾರೆ ಗೊತ್ತಾ ನಿಮಗೆ? ಕೇರಳ ಗಡಿ ದಾಟಿ ಬಂದು ಕೊಲೆ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಅವಕಾಶವಿದೆ. ಅದನ್ನು ಅವಾಯ್ಡ್ ಮಾಡಬೇಕು ಎಂದರು. ಎಸಿಬಿ ಲೋಕಾಯುಕ್ತ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಎಲ್ಲ ತಿಳಿದುಕೊಂಡು ಮಾತನಾಡ್ತಿದ್ದೇನೆ ಎಂದಿದ್ದಾರೆ. ಹುಮ್ಮಸ್ಸಿದೆ, ವಿಷಯಗಳಿಲ್ಲ ಯಾರ ಹತ್ರ. ವಿಷಯ ಇದ್ದಿದ್ರೆ ದೇ ವುಡ್ ಹ್ಯಾವ್ ಡಿಬೇಟೆಡ್. ಒಳ್ಳೆ ಅದ್ಭುತವಾಗಿ ನೀವು ಯಾವ ಕೆಲಸ ಮಾಡಿದ್ರಿ, ನಾವೇನು ಕೆಲಸ ಮಾಡಿದ್ವಿ, ಈ ಡಿಬೇಟ್ ನಡೀತಾ ಇತ್ತು. ಈ ಡಿಬೇಟ್ ನಡೀದೆ ಬರೀ ಮೊಟ್ಟೆ ವಿಚಾರ, ಆಮೇಲೆ ನೀವು ಇನ್ನೊಂದು ವಿಚಾರ ಮತ್ತೊಂದು ವಿಚಾರ ನೀವು ಮಾಡೋದು ನೋಡ್ದ ಅಂತ ನೀವು ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಇದ್ದಿದ್ರೆ ಆಗಿರೋದು ಅಂತ ಕಾಣುತ್ತೆ. ಇದು ಜಾಸ್ತಿ ಅಂದರೆ ನೀವು ಹೇಳೋ ಪ್ರಕಾರ ಪ್ರತಿಭಟನೆಗೆ ಅವಕಾಶ ಕೊಟ್ಟು ಅಲ್ಲಿ ಹೆಣ ಬಿದ್ದು ಅಲ್ಲಿ ದೊಡ್ಡ ಗಲಾಟೆ ಆಗಿ ಇನ್ನೊಂದಾಗಿ ಆ ಥರ ಎಲ್ಲ ಯಾಕೆ ನಾವು ಆಸ್ಪದ ಕೊಡಬೇಕಾ? ಅಲ್ಲಲ್ಲ, ಹೌದು 100% ನಿಮಗೆ ಗೊತ್ತಿದೆಯಾ ಅಲ್ಲಿ ಎಷ್ಟು ಕೊಲೆಗಳು ನಡೆದಿದ್ದಾವೆ ಗೊತ್ತಿದೆಯಾ? ಅಲ್ಲಿ ಎಲ್ಲೆಲ್ಲಿಂದ ಬಂದು ಕೊಲೆ ಮಾಡಿದ್ದಾರೆ ಗೊತ್ತಿದೆಯಲ್ಲ ನಿಮಗೆ? ಮಾಧ್ಯಮಕ್ಕೆ ಮಾಹಿತಿ ಇದ್ದಾವೆ. ಎಲ್ಲ ಕೇರಳ ಗಡಿ ದಾಟ್ಬಿಟ್ಟು ಬಂದು ಕೊಲೆ ಮಾಡ್ತಾನೆ. ಸೊ ದೇರ್ ಆರ್ ಲಾಟ್ ಆಫ್ ಚಾನ್ಸಸ್. ನನಗಿರೋ ಮಾಹಿತಿ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಅವರು ಯಾರೋ ಕಾಂಗ್ರೆಸ್ ಕಾರ್ಯಕರ್ತನೇ ಎಸ್ತಿದ್ದಾನೆ ತನ್ನ ಯಾವುದೋ ಒಂದು ಸಿಟ್ಟಿಗೋಸ್ಕರ ಅನ್ನೋದು ಎಲ್ಲರಿಗೂ ಗೊತ್ತಾ, ಜಗಜ್ಜಾಹೀರಾಗಿ. ಆತನ ಕೆಲವು ಸಂದೇಶಗಳನ್ನು ಎಲ್ಲ ನಾನು ಗಮನಿಸಿದೆ ಕೂತ್ಕೊಂಡು. ಆತ ಹೇಳಿದಂಥದ್ದು, ನಾನು ಬೇಸಿಕಲಿ ಹಿಂದೆ JDS ಅಲ್ಲಿದ್ದೆ, ಆಮೇಲೆ ಕಾಂಗ್ರೆಸ್ಸಿಗೆ ಬಂದೆ. ನನಗೆ ಈ ನಮ್ಮ ಒಂದು ವಿಚಾರಧಾರೆಗಳು ಈ ಥರ ಮಾಡೋದು ನನಗೆ ಸಿಟ್ಟು ಬಂತು, ಹಾಗಾಗಿ ನಾನು ಮಾಡಿದೆ ಅಂತ ಹೇಳಿ ಕಡೆಗೆ ಅವ್ನಿಗೆ ಅರೆಸ್ಟ್ ಆಗಿ ಬಿಲ್ ಕೂಡ ಆಗಿದೆ, ಎಲ್ಲ ಗೊತ್ತಿರೋಂಥ. ನಿಮಗೆ ಈ ಹೋರಾಟ ಅನ್ನತಕ್ಕದ್ದು ಎಲ್ಲಿವರೆಗೂ ಇರುತ್ತೆ ಅಂದರೆ ನೆಕ್ಸ್ಟ್ ಇಯರು ಜೂನ್ವರೆಗೂ ಇರ್ಬೋದು. ಆಮೇಲೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಯಾಕೆ ಅಂತ ಇಡೀ ರಾಜ್ಯದ ಜನತೆ ಗೊತ್ತಿದೆ. ಯಾಕೆ ಇವಾಗಲೇ ಇಷ್ಟು ಹೋರಾಟ ಆಗ್ತಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಆ ಜಾಗವನ್ನು ಹಿಡಿಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ವಿಷಯಗಳಿಲ್ಲ ಯಾರ ಹತ್ರ. ವಿಷಯ ಇದ್ದಿದ್ರೆ ದೇ ವುಡ್ ಹ್ಯಾವ್ ಡಿಬೇಟೆಡ್. ಒಳ್ಳೆ ಅದ್ಭುತವಾಗಿ ನೀವು ಯಾವ ಕೆಲಸ ಮಾಡಿದ್ರಿ, ನಾವೇನು ಕೆಲಸ ಮಾಡಿದ್ವಿ, ಈ ಡಿಬೇಟ್ ನಡೀತಾ ಇತ್ತು. ನಾನು ರಾಜ್ಯಸಭಾ ಸದಸ್ಯನಾದ ಮೇಲೆ ಒಂದು ಜಿಲ್ಲೆಯನ್ನು ತಗೋಬೇಕು. ಸೊ ಹಾಗಾಗಿ ನನ್ನ ಮಾತೃ ಜಿಲ್ಲೆ ಇದೆ. ಸೊ ಇದನ್ನೇ ನೋಡಲ್ ಜಿಲ್ಲೆಯಾಗಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು DC ಸಾಹೇಬ್ರನ್ನ ಭೇಟಿ ಮಾಡಬೇಕಾಗಿತ್ತು. ಮತ್ತು ಅವರ ಜೊತೆಗೆ ಸ್ವಲ್ಪ ಕೆಲವು ಚರ್ಚೆಗಳನ್ನ ಮಾಡಿಕೊಂಡೆ, ತುಂಬ ಅದ್ಭುತವಾದ ಚರ್ಚೆ. ಅವರು ನನಗೆ ಕೊಟ್ಟಂಥ ನನ್ನ ಮನಸ್ಸಲ್ಲಿರೋಂಥ ಒಂದು ಕೆಲವು ಐಡಿಯಾಗಳು, ಈ ಶಾಲೆಗಳ ಬಗ್ಗೆ ಎಲ್ಲ, ನಾನು ಈ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಮಾಡೆಲ್ ಆಗಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು, ಇಡೀ ಎಲ್ಲೆಲ್ಲೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮಾಯಸಂದ್ರದಲ್ಲಿರುವಂಥ ಗೌರ್ಮೆಂಟ್ ಶಾಲೆನ ಒಂದು ಮಾಡೆಲ್ ಶಾಲೆಯಾಗಿ ಮಾಡೋದ್ರ ಬಗ್ಗೆ ಅವರ ಜೊತೆಗೆ ಕೂತು ಒಂದು ಚರ್ಚೆ ಆಯಿತು. ಎರಡನೇದು, ನಮ್ಮ ತುರುವೇಕೆರೆ ತಾಲೂಕಲ್ಲಿ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ ಮಾಡಿ ಅಲ್ಲಿ ಈ ಡಯಾಲಿಸಿಸ್ ಸೆಂಟ್ರು ಸರಿ ಇಲ್ಲ ಅನ್ನೋದು ಒಂದು ಕಾರಣ ಆಯಿತು. ಅದನ್ನು ಅಪ್ಗ್ರೇಡ್ ಮಾಡೋವಂಥದ್ದು ಎರಡು ವಿಷಯ ಅಂತ ಒಂದು ಚರ್ಚೆ ಆಯಿತು. ಜೊತೆಗೆ ಇಲ್ಲಿ ಯಾವುದೋ ಒಂದು ಸಣ್ಣ ಕಚೇರಿ ಕೊಟ್ಟು ಯಾರೋ ಕೂತು ಮಾತಾಡ್ಸೋಕ್ಕೆ ಒಂದು ಜಾಗ ನೋಡೋದಂತ ಇಷ್ಟ. ಮಾತಾಡ್ತೀನಿ, ಅದು
ಸರ್ಕಾರದ ವಿಷಯ ಎಲ್ಲ ತಿಳ್ಕೊಂಡು ನಾವು ಮಾತಾಡಬೇಕು. ಹಿಂದೆ ಸರ್ಕಾರ ಅಲ್ಲ ಸರ್, ಹೌದು. ಬಲಪಡಿಸಬೇಕಾಯಿತು. ಯಡಿಯೂರಪ್ಪನವರಿಗೂ ಕೂಡ ಇದು ಆಗಿತ್ತು. ಆದರೆ ಈಗ ನಿಮ್ಮದೇ ಸರ್ಕಾರ ಇದನ್ನು ಚಾಲೆಂಜ್ ಮಾಡಿರೋದು ಎಷ್ಟು ಸರಿ? ಅದು ನಾನು ಮಾಹಿತಿ ತೊಗೊಂಡು ಮಾತ್ರ ಮಾತಾಡ್ತೇನೆ, ನನ್ನ ಭಾಷೆ ಮಾಡಿಕೊಳ್ಳೋಣ.